ಇಲ್ಲ, ಯಾವುದೇ ಪೈಪೋಟಿ ಅಂದರೆ ಎಲ್ಲಿ ಪ್ರಶ್ನೆನೇ ಇಲ್ಲ. ನೀವೇನು ಕೇಳಿದ್ದೀರಿ? ಯಾವುದು ಅಲ್ಲ, ಪೈಪೋಟಿ ಇಲ್ಲ ಇದರಲ್ಲಿ. ಎಲ್ಲ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಒಬ್ಬರೊಬ್ಬರು ಚೆನ್ನಾಗಿದ್ದುಕೊಂಡೇ ಆಗುವಂಥ ಅದೆಲ್ಲವೂ ಕೂಡ ಪಕ್ಷ ತೀರ್ಮಾನ ತಗೊಳ್ತದೆ ಅಷ್ಟೇ. ಇಲ್ಲ, ಅದು ನಾನು ಲಾಸ್ಟ್ ಟೈಮ್ ಇತ್ತು ಮುಂಚೂಣಿಯಲ್ಲಿ. ಅಲ್ಲ, ಈಗ ಆಡಿಯೋ ಲೀಕ್ ಆದ ನಂತರ ನಿಮ್ಮ ದಾರಿ ಸುಗಮವಾಗಿದೆ ಅಂತ ನೋಡಿ. ನಾನೀಗ ಸ್ಪೀಕರ್ ಆಗಿದ್ದೇನೆ, ನಾನು ಯಾವುದೇ ರಾಜ್ಯಕ್ಕೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಕೂಡ ಈಗಲೂ ಕೂಡ ಸ್ಪೀಕರ್ ಆಗಿ ಇದ್ದೇನೆ. ಮತ್ತು ರಾಜ್ಯಕ್ಕೆ ಬಂದಾಗ ರಾಜ್ಯಕ್ಕೆ ಮಾತ್ರ ವಿಚಾರ ತಂದುಕೊಳ್ಬೋದು. ನಮ್ಮಲ್ಲಿ ಡೆಲ್ಲಿ ಸ್ಪೀಕರ್ ಆಫೀಸಲ್ಲಿ ನಮ್ಮೊಂದು ಮೀಟಿಂಗ್ ಇತ್ತು, ರೂಲ್ಸ್ ಕಮಿಟಿದು ಇದು ಮಾಡಲಿಕ್ಕೆ, ಏನು ಡಿಸ್ಕಷನ್ ಮಾಡಲಿಕ್ಕೆ. ಅಲ್ಲಿ ಹೋಗಿ ನಾವು ಬಂದಿದ್ದೇವೆ. ಇಲ್ಲಲ್ಲ, ಪಾರ್ಟಿ ಅಲ್ಲ, ಬಟ್ ನೀವು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ನೀವೇನಾದರೂ ಆ ಸಂದರ್ಭದಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಲಿಕ್ಕೆ ಏನಾದರೂ ಪ್ಲ್ಯಾನ್ ಇದೆ? ನೋಡಿ, ನಾನು ಸ್ಪೀಕರ್ ಆದ ಕಾರಣ ನಾನು ಅಲ್ಲಿ ಮೇಲೆ ನಾನು ಮೇಲೆ ಇರಲೇಬೇಕು. ಅದು ನಮ್ದು ಅದೆಲ್ಲ ಸ್ಪೀಕರ್ ಆಗಿ ಮುಂದುವರೆದ್ರೆ ಅಲ್ಲಿ ಹೋಗಿ ಕೂತ್ಕೊಂಡು ನೋಡುದು ಮೇಲೆ, ಮತ್ತು ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸೋದು. ಇಲ್ಲದ ಪ್ರೊಸೀಜರ್, ಕಾನೂನು ಪ್ರೊಸೀಜರ್ ಪ್ರಕಾರ ಹೇಗಿದೆ ಅದು. ಆದರೆ ಆಗದಿಂದ ಮುಂದೆ ಎಮ್.ಎಲ್.ಎ ಆದ ಮುಂದೆ ಕೂತ್ಕೊಳ್ಳೋದು, ಸ್ಪೀಕರ್ ಆದ ಮೇಲೆ ಕೂತ್ಕೊಳ್ಳೋದು, ಮಂತ್ರಿ ಆದ ಪ್ರಮಾಣವಚನ ಸ್ವೀಕರಿಸೋದು. ಏನಂತ ಗೊತ್ತಿಲ್ಲ, ಯಾವ ಬಂದ ಆ ರೀತಿ ಹೋಗುವ, ಯಾಕೆ ಟೆನ್ಷನ್? ಯಾವುದು ನಾನು ನಿಮ್ಮ ಹತ್ರ ಕೇಳೋದು, ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಿ. ಯಾವುದು ಅಲ್ಲ, ಹಾಗೇನಾದರೂ ಇದ್ದಲ್ಲಿ ಈಗ ನಮ್ಮ ಪ್ರೊಸೀಜರ್ ಪ್ರಕಾರ ಏನಿರ್ತದೆ, ವಿ ಹ್ಯಾವ್ ಟು ಸಿ, ನಮ್ಮ ಡೆಪ್ಯೂಟಿ ಕೊಡಬೇಕು. ಡೆಪ್ಯೂಟಿ ಕೂಡ ಆದರೆ ಮತ್ತು ನಾವು ಸೆಕ್ರೆಟರಿಗೆ, ಅದೊಂದು ಪ್ರೊವಿಷನ್ ಮಾತ್ರ, ಹೀಗೆ ಆಗ್ತದಂತಲ್ಲ. ದಟ್ ಇಸ್ ದ ಸಿಸ್ಟಮ್. ಇದ್ರೆ ನಿಮಗೆ ಸಚಿವ ಸ್ಥಾನ ಕೊಟ್ಟರೆ ಯಾವ ಇದು ಬೇಕು ಅಂತ ಏನಿಲ್ಲ ನೋಡಿ, ಎಲ್ಲ ಖಾತೆಗಳು ಕೂಡ ಜನಸಾಮಾನ್ಯರಿಗೆ ಪ್ರಯೋಜನ ಆಗುವಂಥ ಖಾತೆಗಳೇ. ಎಲ್ಲ ಖಾತೆಗೆ ಅದರದ ಮಹತ್ವ ಇದೆ ಮತ್ತು ಅದರದೊಂದು ವಿಶಿಷ್ಟತೆ ಇದೆ ಇದರಲ್ಲಿ. ಸೊ ನಮಗೆ ಅದು ಏನು ನಾವು ಆಗ್ತೇವೋ ಇಲ್ವ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಸ್ಪೀಕರ್ ಇದ್ದಾಗ ಈ ಸ್ಪೀಕರ್ ಕೆಲಸ ಚೆನ್ನಾಗಿ ಮಾಡೋದು, ಅವಕಾಶ ಸಿಕ್ಕಿದರೆ ಮಂತ್ರಿ ಆಗಲಿಕ್ಕೆ ಕೆಲಸ ಮಾಡೋದು, ಶಾಸಕರಾಗಿದ್ದರೆ ಶಾಸಕರ ಕೆಲಸ ಮಾಡೋದು. ಇನ್ನು ಜನ ಅದು ಬೇಡ ಅಂತ ಹೇಳಿದರೆ ಮಾಧ್ಯಕ್ಕೆ ಏನು ಕೆಲಸ ಮಾಡೋದು, ಆ ಕೆಲಸವನ್ನು ಮಾಡೋದು. 100%. ಬೇರೆ ರೆಡಿ ಅಲ್ಲ, ನಮ್ಗೆ ಏನಾಗಬೇಕಿದೆ. ಆಯ್ತಾ? ಯಾವುದು ನಾನಾ ಎಲ್ಲ ಬೇರೆ ಕೇಳಿದ್ರು, ನನಗೆ ಗೊತ್ತಿಲ್ಲ, ಬೇರೆ ವಿಚಾರ ನನ್ನ ವಿಚಾರ ಗೊತ್ತಿಲ್ಲ. ಯಾವುದಕ್ಕೆ ನಮಗೆ ನೋಡಿ, ಈಗ ನಾನು ಸ್ಪೀಕರ್ ಆಗಿದ್ದೇನೆ, ನನಗೆ ಪಕ್ಷದ ಸಬ್ಜೆಕ್ಟೇ ನನ್ನ ತಲೆಯಲ್ಲಿ ಇಲ್ಲ, ಅದರ ಬಗ್ಗೆ ನಾವು ಆಲೋಚನೆ ಮಾಡಲಿಕ್ಕೆ ಹೋಗುವುದಿಲ್ಲ. ಈಗ ಸರ್ಕಾರದ ವಿಚಾರಕ್ಕೂ ಅಷ್ಟೇ, ಈಗ ನನ್ನ ಕೆಲಸ ಮಾಡಿಕೊಂಡು ಹೋಗೋದು, ಮತ್ತು ಯಾವ ಹಂತದ ಎಂಬುದನ್ನು ಅದಕ್ಕೆ ಅನುಗುಣವಾಗಿ ಹೋಗುವಂಥ ವಿಷಯ ಇರುವುದು. ಯಾಕಂದರೆ ನಾನು ಎಲ್ಲ ಈಗಲ್ಲ ನೋಡಿ, ನಾವತ್ತು ತಂದೆ ಶಾಸಕ ಸಂದರ್ಭದಲ್ಲಿ ಯಾವುದು ನಾನು ಇವತ್ತು ಹೋಗಬೇಕು, ಇವತ್ತು ಮತ್ತು ನಾಳೆ ಇಲ್ಲ. ಯಾಕೆ 3 ವರ್ಷ ಸ್ಪೀಕರ್ ಆಗಿದ್ದೀರಿ, ಇಲ್ಲ ನೋಡಿ, ಮಿನಿಸ್ಟರ್ ಆದರೆ ಸರ್ಕಾರದ ಮುಖಾಂತರ ಎಲ್ಲ ಜನರ ಕೆಲಸ ಮಾಡಲಿಕ್ಕೆ ಯೋಜನೆ ರೂಪಿಸಿಕೊಂಡು ಪಾಲಿಸಿ ಮಾಡಿ ಎಕ್ಸಿಕ್ಯೂಟಿವ್ ಮಾಡಿ ನಮ್ಮದು ಅನುಷ್ಠಾನ ಮಾಡಲಿಕ್ಕೆ ಆಗಿ ಜನರಿಗೆ ಬೇಕಾದ ಕೆಲಸ ಮಾಡಲಿಕ್ಕೆ ಆಗ್ತದೆ. ಸ್ಪೀಕರ್ ಆಗಿದ್ದರೆ ಶಾಸಕರಿಗೆ ಬೇಕಾಗುವಂಥ ಕೆಲಸಗಳು ಮಾಡಲಿಕ್ಕೆ ಫಾರ್ ದಿ ಅಸೆಂಬ್ಲಿ ಆ್ಯಂಡ್ ಟು ದಿ ಲೆಜಿಸ್ಲೇಚರ್ ನಮ್ಮ ಪವರ್ ಅಲ್ಲಿಗೆ ಲಿಮಿಟ್ ಇರ್ತದೆ. ಯಾವುದು ಅಲ್ಲ, ಅಲ್ಲಿ ಇದು ಸಬ್ಜೆಕ್ಟೇ ಬರುವುದಿಲ್ಲ ಸ್ಪೀಕರ್ ಇದ್ದಾಗ. ಅದು ಹೇಳಿದೆ ಅಲ್ಲ, ಸ್ಪೀಕರ್ ಆದ ವಿದಿನ್ ದಿ ಹೌಸ್ ಲೆಜಿಸ್ಲೇಚರ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಸದಸ್ಯರ ಹಿತರಕ್ಷಣೆಗೋಸ್ಕರ ನಮ್ಮ ಕೆಲಸ ಮಾಡಲಿಕ್ಕೆ, ಯೋಜನೆ ರೂಪಿಸಿಕೊಳ್ಳಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದು ಗೌರವಿತವಾದ ಒಂದು ಸಂವಿಧಾನಬದ್ಧ ಸ್ಥಾನ, ಅದೊಂದು ವಿಶೇಷ ಗೌರವ ಇದೆ, ಅದಕ್ಕೆ ಅದರ ಪ್ರಿವಿಲೇಜಸ್ ಇದೆ ಮತ್ತು ಅದಕ್ಕೆ ಅದು ಲಿಮಿಟೇಷನ್ ಇದೆ.
ಒಬ್ಬ ಶಾಸಕ ಒಬ್ಬ ಮಂತ್ರಿ ಆದರೆ ಸರ್ಕಾರದಲ್ಲಿ ಅವನಿಗೆ ಕಾರ್ಯಕ್ರಮವನ್ನು ಯೋಜನೆ ಪಾಲಿಸಿಯನ್ನು ಮಾಡಿಕೊಂಡು ಜನರಿಗೆ ಪ್ರಯೋಜನ ಮಾಡಲಿಕ್ಕೆ ಅವಕಾಶ ಇರ್ತಿರ್ತದೆ. ಅದು ಇರುವಂಥ ಎರಡು ಡಿಫ್ರೆನ್ಸಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.